ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಹೊರಡುವ ಮತ್ತು ಇಲ್ಲಿಗಾಗಮಿಸುವ ರೈಲುಗಳ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಹೆಸರಿಗೆ 7 ಮುಂಗಡ ಬುಕಿಂಗ್ ಕೌಂಟರ್ಗಳಿವೆ. ಆದರೆ ದಿನನಿತ್ಯ ಕಾರ್ಯಾಚರಿಸುವುದು ಮಾತ್ರ 3 ಕೌಂಟರ್ಗಳು. ಇದರಿಂದ ನಿಲ್ದಾಣಕ್ಕೆ ಬಂದು ಟಿಕೆಟ್ ಪಡೆದುಕೊಳ್ಳುವವರಿಗೆ ಕಾಯುವ ಶಿಕ್ಷೆ ಎದುರಾಗುತ್ತಿದೆ. ಇಲ್ಲಿ ಇನ್ನು 2 ಕೌಂಟರ್ಗಳನ್ನು ತೆರೆಯಬೇಕು ಅನ್ನೋದು ಪ್ರಯಾಣಿಕರ ಆಗ್ರಹ. ಆದರೆ ರೈಲ್ವೆ ಇಲಾಖೆ ಈ ಬೇಡಿಕೆಯನ್ನು ತಳ್ಳಿಹಾಕಲು ನೀಡುತ್ತಿರುವ ಕಾರಣ ಸಿಬ್ಬಂದಿಗಳ ಸಂಖ್ಯೆ ಸಾಕಷ್ಟಿಲ್ಲ ಎನ್ನುವುದಾಗಿದೆ. ನೌಕರರು ರಜೆಯಲ್ಲಿದ್ದಾರೆ. ಮತ್ತೆ ಕೇಳಿದರೆ ಆನ್ಲೈನ್ ಬುಕಿಂಗ್ ಸೌಲಭ್ಯ ಇದೆಯಲ್ಲ ಎನ್ನುವ ಉತ್ತರ ಇಲಾಖೆಯ ಅಧಿಕಾರಿಗಳಿಂದ ಬರುತ್ತದೆ. ಮಾಹಿತಿ ತಂತ್ರಜ್ಞಾನದ ಫಲವಾಗಿ ನಿಲ್ದಾಣಕ್ಕೆ ಬಂದು ಮುಂಗಡ ಟಿಕೆಟ್ ಕಾಯ್ದಿರಿಸುವವರ ಸಂಖ್ಯೆಯಲ್ಲಿ ಹಿಂದಿಗಿಂತ ಇಳಿಕೆಯಾಗಿದೆ ಎನ್ನುವುದು ನಿಜವಾದರೂ ಕಂಪ್ಯೂಟರ್ ಬಳಸಿ ಆನ್ಲೈನ್ ಮೂಲಕ ಟಿಕೆಟ್ ಪಡೆಯಲು ಸಾಧ್ಯವಿಲ್ಲದೆ ಹಿರಿಯ ನಾಗರಿಕರ ಸಮಸ್ಯೆಯ ಬಗ್ಗೆ ಇಲಾಖೆ ಗಮನಿಸುತ್ತಿಲ್ಲ ಎನ್ನುವುದು ಅದರ ಇನ್ನೊಂದು ಮುಖ. ಗ್ರಾಹಕ ಸ್ನೇಹಿ ವ್ಯವಸ್ಥೆಯನ್ನು ರೂಪಿಸಬೇಕಾದವರು ಈ ನಿಟ್ಟಿನಲ್ಲಿ ನಿರಾಸಕ್ತಿ ತೋರಿಸುತ್ತಿರುವುದರಿಂದ ಸಿಗಬೇಕಾದ ಸವಲತ್ತುಗಳನ್ನು ಪಡೆಯಲಾರದಂತಹ ಸ್ಥಿತಿ ಇಲ್ಲಿಯ ರೈಲ್ವೆ ಬಳಕೆದಾರರದ್ದಾಗಿದೆ.